ಒಂದು ಮನೆಗೆ ಒಂದು ಕೋತಿ ಬಂದಿತ್ತು. ಯಾವತ್ತೂ ಕೋತಿ ಬಂದರೆ ಅದರ ಉಪಟಳ ಜಾಸ್ತಿ ಇರ್ತದೆ. ಆದರೆ ಆ ಮನೆಗೆ ಬಂದಂಥ ಕೋತಿ ಅವರ ಜೊತೆ ಬಹಳ ಪ್ರೀತಿಯಿಂದ ವ್ಯವಹರಿಸ್ತಿತ್ತು, ಅವರ ಜೊತೆ ಊಟ ಮಾಡ್ತಿತ್ತು, ಅವರ ಜೊತೆ ಆಟ ಆಡ್ತಾ ಇತ್ತು, ಅವರ ಜೊತೆ ಕಾಲ ಕಳೀತಿತ್ತು, ಅವರ ಜೊತೆ ಮಲಗ್ತಿತ್ತು. ಈ ಕುಟುಂಬದವರಿಗೆ ಒಂದು ಭ್ರಮೆ ಬಂತು. ಅವರ ಕುಟುಂಬದಿಂದ ಮೃತ ಹೊಂದಿದ ಹಿರಿಯರು ಯಾರೋ ಕೋತಿಯ ರೂಪದಲ್ಲಿ ಅವರ ಕುಟುಂಬಕ್ಕೆ ಬಂದಿದ್ದಾರೆ. ಪ್ರಿಯರೇ, ತಮಗೆಲ್ಲರಿಗೂ ಈ ಪುನರುತ್ಥಾನ ಕಾಲದಲ್ಲಿ ದಿವ್ಯವಾಣಿ ಈ ಕಾರ್ಯಕ್ರಮಕ್ಕೆ ಪ್ರಭು ಯೇಸು ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕ್ರೈಸ್ತರಾದ ನಾವು ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟವರು. ಪ್ರಿಯರೇ, ಇನ್ನೂ 2 ವಿಚಾರಗಳಿವೆ. ನಮ್ಮ ಸುತ್ತಮುತ್ತಲಿನ ಜನತೆ ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಪವಿತ್ರ ಪುಸ್ತಕದಲ್ಲಿ ನಾವು ನೋಡ್ತೇವೆ ಪುನರ್ಜೀವ ಪಡೆದವರಿದ್ದಾರೆ. ಹಾಗಾದರೆ ಪುನರ್ಜನ್ಮ, ಪುನರ್ಜೀವ, ಪುನರುತ್ಥಾನ ಇವುಗಳ ಮಧ್ಯೆ ಏನಾದರೂ ಸಾಮ್ಯತೆ ಇದೆಯಾ ಅಥವಾ ಈ 3 ವಿಚಾರಗಳು ಬೇರೆಯೇ? ಈ ವಿಚಾರದ ಮೇಲೆ ನಾವಿವತ್ತು ಧ್ಯಾನ ಮಾಡೋಣ. ಪ್ರಿಯರೇ, ಯೇಸು ಸ್ವಾಮಿ ಮೊದಲು ಜೀವ ಕೊಟ್ಟದ್ದು ಯಾಯಿರನ ಮಗಳಿಗೆ. ಇದು ಪುನರುತ್ಥಾನವೋ ಪುನರ್ಜೀವವೋ? ಇದು ಪುನರ್ಜೀವ. ಯಾಕಂದರೆ ಅವರು ಮತ್ತೆ ಸತ್ತು ಹೋದರು. ಆಧ್ಯಾತ್ಮಿಕವಾಗಿ ನಮ್ಮ ಧ್ಯಾನಕ್ಕೆ ಉಪಯೋಗವಾಗುವಂತೆ ಈ 3 ವಿಚಾರಗಳನ್ನು ನಿಮ್ಮ ಮುಂದೆ ಈ ದಿವಸ ಧ್ಯಾನಿಸಲಿಕ್ಕಿದ್ದೇವೆ. ಪ್ರಿಯರೇ, ಯೇಸು ಸ್ವಾಮಿ ಯಾಯಿರನ ಮಗಳನ್ನು ಮನೆಯ ಒಳಗಡೆ ಜೀವಕ್ಕೆ ಎಬ್ಬಿಸಿದರು. ಇದರ ಅರ್ಥ ಏನು? ಇದರ ಅರ್ಥ ಇಷ್ಟೇ. ಎಷ್ಟೋ ಜನರು ನಮ್ಮ ಒಳಗೊಳಗೆ ಸತ್ತು ಹೋಗಿದ್ದು ಯಾರಿಗೂ ಗೊತ್ತಾಗುವುದಿಲ್ಲ. ಒಂದು ಹಾಡಿದೆ, ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೆ ತಕೋ, ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಬಹಿರಂಗ ಚೆಲುವೆ ತಕೋ. ಹೌದು, ಎಷ್ಟೋ ಜನ ಈ ಭೂಮಿಯಲ್ಲಿ ಜೀವಿಸುವವರು ದೇವರು ಇಲ್ಲ ಅಂತ ಜೀವಿಸ್ತಾರೆ, ಆದರೆ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ನಟನೆ ಮಾತ್ರ ಮಾಡ್ತಾರೆ. ಇವತ್ತು ಚರ್ಚಿನ ಒಳಗೆ ಕುಳಿತುಕೊಂಡವರು ನಾವು ಚರ್ಚಿನ ಒಳಗಡೆ ಇದ್ದೇವೆ, ಆದರೆ ನಮ್ಮೊಳಗಡೆ ದೇವರಿದ್ದಾರೋ ಎಂಬ ಒಂದು ಪ್ರಶ್ನೆ ನಮ್ಮನ್ನು ಕಾಡಬೇಕು. ಕೆಲವೊಮ್ಮೆ ನಾವು ಜೀವಿಸುವಾಗಲೇ ನಮ್ಮ ಒಳಗೊಳಗೆ ಆತ್ಮ ಸತ್ತು ಹೋಗ್ತದೆ. ಆದ್ದರಿಂದ ಪ್ರಿಯರೇ, ಯೇಸು ಸ್ವಾಮಿ ಯಾಯಿರನ ಮಗಳನ್ನು ಮನೆಯ ಒಳಗಡೆ ಎಬ್ಬಿಸಿದಂಥ, ಜೀವಕ್ಕೆ ಎಬ್ಬಿಸಿದಂಥ ಈ ಘಟನೆಯ ಸಾರಾಂಶ ಇಷ್ಟೇ. ನಾವು ದೈಹಿಕವಾಗಿ ಜೀವಿಸ್ತೇವೆ ಮಾತ್ರ ಅಂತ ನಾವು ನಂಬದೆ, ನಮ್ಮ ಒಳಗಡೆ ಇರುವಂಥ ಆ ಆತ್ಮ ಕೂಡ ಜೀವಿಸ್ತಿರಬೇಕು. ಸತ್ತು ಹೋದರೆ ಕೂಡ ಯೇಸು ಸ್ವಾಮಿ ಅದನ್ನು ಜೀವಕ್ಕೆ ಎಬ್ಬಿಸಲಿಕ್ಕೆ ಶಕ್ತರು. ಎರಡನೇದಾಗಿ, ಯೇಸು ಸ್ವಾಮಿ ಜೀವಕ್ಕೆ ಎಬ್ಬಿಸಿದಂಥ 2ನೇ ವ್ಯಕ್ತಿ ಈ ನಾಯಿನ್ ಪಟ್ಟಣದ ಯುವಕ. ಇವನು ಮನೆಯೊಳಗೆ ಸತ್ತಿದ್ದ. ಮನೆಯೊಳಗೆ ಅವನ ಶವವನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಸಮಾಧಿಯ ದಾರಿಯಲ್ಲಿತ್ತು ನೋಡ್ರಿ. ಅಂದರೆ ಎಲ್ಲರಿಗೂ ಗೊತ್ತಾಗಿದೆ ಅವನು ಸತ್ತಿದ್ದಾನೆ ಅಂತ. ನಮ್ಮ ಕೆಲವೊಮ್ಮೆ ಚರ್ಚ್ಗಳಲ್ಲಿ ನಾವು ನೋಡ್ತೇವೆ, ಸಮಾಜದಲ್ಲಿ ನೋಡ್ತೇವೆ, ಚರ್ಚಿಗೆ ಹೋಗುವುದಿಲ್ಲ, ಕುಟುಂಬದಲ್ಲಿ ಜಪತಪ ಇಲ್ಲ, ಆತನು ಯಾವ ದೇವರನ್ನು ನಂಬುವುದಿಲ್ಲ, ಏನು ಮಾಡುವುದಿಲ್ಲ. ಎಲ್ಲರಿಗೂ ಗೊತ್ತಾಗಿದೆ ಅವನು ಚರ್ಚಿಗೆ ಬರುವುದಿಲ್ಲ, ಅವನ ಆತ್ಮ ಸತ್ತು ತುಂಬ ದಿವಸ ಆಗಿದೆ, ಸಮಾಧಿಯ ದಾರಿಯಲ್ಲಿದೆ. ನೋಡಿ, ಅಂಥವರನ್ನು ಕೂಡ ಯೇಸು ಸ್ವಾಮಿ ಜೀವಕ್ಕೆ ಮತ್ತೆ ಮರಳಿ ಎಬ್ಬಿಸಲಿಕ್ಕೆ ಶಕ್ತರು. 3ನೇದಾಗಿ ಯೇಸು ಸ್ವಾಮಿ ಜೀವಕ್ಕೆ ಎಬ್ಬಿಸಿದ್ದು ಯಾರನಪ್ಪ ಅಂದರೆ ಲಾಜರನನ್ನು. ನೋಡಿ, ಅವನ ಮನೆಯೊಳಗಡೆ ಸತ್ತಿದ್ದ, ಸಮಾಧಿಗೆ ಆತನನ್ನು ಪೆಟ್ಟಿಗೆಯಲ್ಲಿ ಕೊಂಡೋಗಿದ್ದಿರಬೇಕು, ಅಲ್ಲಿ ಹೂತು ಅವನು ಕೊಳೆತು ಹೋಗಿದ್ದ. ಈಗ ಕೆಲವೊಂದು ವ್ಯಕ್ತಿಗಳಿದ್ದಾರೆ, ಅವರಿಗೆ ಇನ್ನು ಏನು ಹೇಳ್ತಾರೆ, ಬರ್ಕತ್ತಿಲ್ಲ ಅಂತ ಹೇಳುವವರಿದ್ದಾರೆ. ಹೌದು, ನೋಡಿ, ಒಂದು ಹಿಟ್ಲರ್ ಅಂತ ಆಲೋಚನೆ ಮಾಡುವಾಗ ಅವನು 6 ಮಿಲಿಯನ್ ಜನರನ್ನು ಕೊಂದಿದ್ದ. ಅವನಿಗೆ ಏನಾದರೂ ಬಿಡುಗಡೆ ಇದೆ ಏನ್ರಿ? ಒಬ್ಬ ಬಿನ್ ಲಾದೆನ್ ಅಂತ ಇದ್ದ, ಅವನ ಬಗ್ಗೆ ಏನಾದರೂ ನಾವು ಒಳ್ಳೇದು ಆಲೋಚಿಸ್ಲಿಕ್ಕಿದೆ ಏನ್ರಿ?
ಕೆಟ್ಟ ವ್ಯಕ್ತಿಗಳು ಸಮಾಜದಲ್ಲಿ ಇದ್ದಾರೆ. ಅವರ ಆತ್ಮ ಸತ್ತಿದೆ ಮಾತ್ರವಲ್ಲ, ಸಮಾಧಿ ಮಾಡಿದೆ ಮಾತ್ರವಲ್ಲ, ಅದು ಕೊಳೆತು ಕೂಡ ಹೋಗಿದೆ. ಹೌದಲ್ವಾ? ಇಂಥ ಸಂದರ್ಭದಲ್ಲಿ ಕೂಡ ಪುನರುತ್ಥಾನರಾದಂಥ ಯೇಸು ಸ್ವಾಮಿ ಕೊಳೆತು ಹೋದ ಆತ್ಮಗಳನ್ನು ಕೂಡ ಪುನರ್ಜೀವ ಎಬ್ಬಿಸಲಿಕ್ಕೆ ಶಕ್ತರು. ಇದು ಪುನರುತ್ಥಾನರಾದಂಥ ಯೇಸು ಸ್ವಾಮಿಯ ಶಕ್ತಿ. ಆದ್ದರಿಂದ ನಮ್ಮ ಆತ್ಮದ ಸ್ಥಿತಿ, ನಮ್ಮ ಆಧ್ಯಾತ್ಮದ ಸ್ಥಿತಿ ಹೇಗೇ ಇರಲಿ, ದೇವರು ಮತ್ತೆ ಜೀವಕ್ಕೆ ಎಬ್ಬಿಸಲಿಕ್ಕೆ ಶಕ್ತರು. ಆದ್ದರಿಂದ ಪ್ರಿಯರೇ, ಇದಕ್ಕೆ ಹೇಳ್ತಾರೆ ಪುನರ್ಜೀವ. ಹಾಗಾದರೆ ಪುನರ್ಜನ್ಮ ಅಂದರೆ ಏನು? ಪುನರ್ಜನ್ಮ ಅಂದರೆ, ಪುನರುತ್ಥಾನ ಮತ್ತು ಪುನರ್ಜನ್ಮಕ್ಕೆ ವ್ಯತ್ಯಾಸ ಇದೆ. ಪುನರ್ಜನ್ಮ ಅಂದರೆ ಏನಪ್ಪ ಅಂದರೆ, ಅವರ ನಂಬಿಕೆ ಇದು. ಏನಪ್ಪ ಅಂದರೆ, ಅವರು ಸತ್ತ ಮೇಲೆ ಅವರು ಮಾಡಿದ ಒಳಿತು ಮತ್ತು ಕೆಡುಕಿನ ಫಲವಾಗಿ, ಒಳಿತು ಮಾಡಿದರೆ ಪುನಃ ಮನುಷ್ಯರಾಗಿ ಹುಟ್ಟಬಹುದು, ಕೆಡುಕು ಮಾಡಿದರೆ ಅವರು ನಾಯಿಯೋ ದನವೋ ಬೇರೆ ಪ್ರಾಣಿಯಾಗಿ ಅವರ ಆತ್ಮ ಅದರಲ್ಲಿ ಸೇರಿಕೊಂಡು ಅವರ ಪಾಪಕ್ಕೆ ಪ್ರಾಯಶ್ಚಿತ ಮಾಡುವವರೆಗೆ 7 ಜನ್ಮಗಳು ಅವು ಕೆಳಗಿನ ವರ್ಗದ ಪ್ರಾಣಿಗಳ ರೂಪದಲ್ಲಿ ಅವರು ಹುಟ್ಟುತ್ತಾರೆ ಎನ್ನುವ ಭಾವನೆ. ಪ್ರಿಯರೇ, ಮತ್ತೆ ಅವರು ಒಳಿತು ಮಾಡಿದರೆ ಪುನಃ ಮನುಷ್ಯರಾಗ್ತಾರೆ. ಕೆಲವೊಂದು ತಿಂಗಳುಗಳ ಹಿಂದೆ ಒಂದು ಚಿಕ್ಕ ಘಟನೆಯನ್ನು ನಾನು ಓದಿದೆ. ಒಂದು ಮನೆಗೆ ಒಂದು ಕೋತಿ ಬಂದಿತ್ತು. ಯಾವತ್ತೂ ಕೋತಿ ಬಂದರೆ ಅದರ ಉಪಟಳ ಜಾಸ್ತಿ ಇರ್ತದೆ. ಆದರೆ ಆ ಮನೆಗೆ ಬಂದಂಥ ಕೋತಿ ಅವರ ಜೊತೆ ಬಹಳ ಪ್ರೀತಿಯಿಂದ ವ್ಯವಹರಿಸ್ತಿತ್ತು, ಅವರ ಜೊತೆ ಊಟ ಮಾಡ್ತಿತ್ತು, ಅವರ ಜೊತೆ ಆಟ ಆಡ್ತಾ ಇತ್ತು, ಅವರ ಜೊತೆ ಕಾಲ ಕಳೀತಿತ್ತು, ಅವರ ಜೊತೆ ಮಲಗ್ತಿತ್ತು. ಈ ಕುಟುಂಬದವರಿಗೆ ಒಂದು ಭ್ರಮೆ ಬಂತು. ಅವರ ಕುಟುಂಬದಿಂದ ಮೃತ ಹೊಂದಿದ ಹಿರಿಯರು ಯಾರೋ ಕೋತಿಯ ರೂಪದಲ್ಲಿ ಅವರ ಕುಟುಂಬಕ್ಕೆ ಬಂದಿದ್ದಾರೆ. ನೋಡಿ, ಇದಕ್ಕೆ ಹೇಳ್ತಾರೆ ಪುನರ್ಜನ್ಮ. ಪುನರ್ಜನ್ಮ, ಪುನರುತ್ಥಾನ, ಅದು ಕ್ರೈಸ್ತರು ಆದಂಥ ನಾವು ನಂಬುವಂಥ ವಿಚಾರ. ಪ್ರಿಯರೇ, ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಅದಕ್ಕೆ, ರೆಸರೆಕ್ಷನ್ ಮೀನ್ಸ್ ಯುವರ್ ಅರ್ಥ್ಲಿ ಲೈಫ್ ಈಸ್ ಓವರ್, ಯು ಹ್ಯಾವ್ ಕ್ವಾಲಿಫೈಡ್ ನೌ ಟು ಲೀವ್ in the eternal abode of God with a spiritual eternal body. ಪ್ರಿಯರೇ, ನಾವು ಪುನರುತ್ಥಾನ ಆದರೆ ಈ ಪ್ರಪಂಚದ ಜೀವನ ನಮ್ಮ ಸಮಾಪ್ತಿ ಆಯಿತು, ಇನ್ನೊಂದು ಪರಿಮಿತಿಗೆ ನಾವು ಹುಟ್ಟುತ್ತೇವೆ. ನೋಡಿ, ಹೊಸ ರೂಪವನ್ನು ನಾವು ಪಡ್ಕೊಳ್ತೇವೆ, ಆಧ್ಯಾತ್ಮಿಕ ದೇಹವನ್ನು ನಾವು ಪಡ್ಕೊಳ್ತೇವೆ. ಈಗ ಯೇಸು ಸ್ವಾಮಿ ಪುನರುತ್ಥಾನರಾದರು. ನಾನು ಕೇಳುವಂಥ ಪ್ರಶ್ನೆ ನಿಮಗಿದು, ಯೇಸು ಸ್ವಾಮಿಯ ದೇಹ ಸಮಾಧಿಯಲ್ಲಿ ಇದ್ದಿಲ್ಲ, ಆದರೂ ಕೂಡ ಯೇಸು ಸ್ವಾಮಿ ಯಾವ ದೇಹದಿಂದ ಪುನರುತ್ಥಾನರಾದರು? ಅದೇ ದೇಹವಾ? ಸಮಾಧಿಯಲ್ಲಿ ಇಲ್ಲದ ದೇಹವೇ ಅನ್ನು ಯೇಸು ಸ್ವಾಮಿ ಪಡ್ಕೊಂಡ್ರ? ಯಾಕೆಂದರೆ ಯೇಸು ಸ್ವಾಮಿ ಪುನರುತ್ಥಾನರಾದಾಗ, ಶಿಷ್ಯರಿಗೆ ಕಾಣಿಸಿಕೊಂಡಾಗ ನಾವು ನೋಡ್ತೇವೆ, ಯೇಸು ಸ್ವಾಮಿ ತೋಮನಿಗೆ ಹೇಳ್ತಾರೆ, ಬಾ, ನಿನ್ನ ಕೈಯನ್ನು ನನ್ನ ಗಾಯಗಳಲ್ಲಿ ಹಾಕು, ನಿನ್ನ ಕೈಯನ್ನು ನನ್ನ ಪಕ್ಕೆಯಲ್ಲಿ ಹಾಕು, ವಿಶ್ವಾಸರಹಿತನಾಗಬೇಡ. ಪ್ರಿಯರೇ, ಪುನರುತ್ಥಾನರಾದಂಥ ಯೇಸು ಸ್ವಾಮಿಗೆ ಗಾಯಗಳಿದ್ದವು. ಗಾಯಗಳಿರಬೇಕಾದ್ರೆ ಒಂದು ಶರೀರ ಬೇಕಲ್ವೇ? ಆದರೆ ತೋಮನು ಯೇಸುಸ್ವಾಮಿಯ ಗಾಯಗಳನ್ನು ಮುಟ್ಟಲಾಗಲಿಲ್ಲ. ಮಗ್ದಲದ ಮರಿಯಳಿಗೆ ಯೇಸುಸ್ವಾಮಿಯನ್ನು ಅಪ್ಪಿಕೊಳ್ಳಿಕ್ಕೆ ಮನಸ್ಸಿತ್ತು, ಆದರೆ ಅಪ್ಪಿಕೊಳ್ಳಿಕ್ಕೆ ಆಗಿಲ್ಲ. ಹಾಗಾದರೆ ಆ ದೇಹ ಯಾವುದು? ಯೋಹಾನ ಸುವಾರ್ತೆ ಅದೇ 20 ವಾಕ್ಯ 19 ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಸ್ವಾಮಿ ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾ ಆನಂದವಾಯಿತು. ಪ್ರಿಯರೇ, ಮುಚ್ಚಿದ ಬಾಗಿಲುಗಳಿಂದ ಯೇಸುಸ್ವಾಮಿ ಒಳಗಡೆ ಬಂದರು. ಮುಚ್ಚಿದ ಬಾಗಿಲುಗಳಿಂದ ಒಳಗಡೆ ಬರಬಹುದಾದಂಥ ಒಂದು ಶರೀರ ಇದೆ ಅಂತ ನಾವು ನಂಬಲೇಬೇಕು. ಈ ಶರೀರದಿಂದ ನಾವು ಬಾಗಿಲು ತೆರೆದು ಒಳಗೆ ಬರಬೇಕಾಗ್ತದೆ. ಆದರೆ ಪುನರುತ್ಥಾನರಾದ ಮೇಲೆ ನಮಗೆ ಯಾವ ಬಾಗಿಲುಗಳು ತೆರೆಯಬೇಕಂತಿಲ್ಲ. ನಾವು ಮುಚ್ಚಿದ ಬಾಗಿಲುಗಳಿಂದ ಒಳಗಡೆ ಬರಲಿಕ್ಕೆ ನಮಗೆ ಸಾಧ್ಯವಿದೆ. ಹಾಗಾದರೆ ಆ ದೇಹ ಯಾವುದು? ಆ ಶರೀರ ಯಾವುದು? ಪ್ರಿಯರೇ, ನಾವು ಓದ್ತೇವೆ ಲೂಕನ ಸುವಾರ್ತೆಯಲ್ಲಿ ಅದೇ 24 ವಾಕ್ಯ 39, ನನ್ನ ಕೈಗಳನ್ನು ಕಾಲುಗಳನ್ನು ನೋಡಿ ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ, ನೀವು ನನ್ನಲ್ಲಿ ಕಾಣುವಂತೆ ಮಾಂಸ ಮತ್ತು ಎಲುಬು ಭೂತಕ್ಕೆ ಇರುವುದಿಲ್ಲ.
ಪ್ರಿಯರೇ, ಶಿಷ್ಯರ ವಿಶ್ವಾಸವನ್ನು ದೃಢಪಡಿಸಲಿಕ್ಕಾಗಿ ಯೇಸು ಸ್ವಾಮಿ ಮಾಂಸ, ದೇಹ, ಎಲುಬು ಎಲ್ಲವೂ ಇದ್ದವರಾಗಿ ಅವರಿಗೆ ಕಾಣಿಸಿಕೊಂಡ್ರು ಒಂದು ಕಡೆ. ಇನ್ನೊಂದು ಕಡೆ ಬಾಗಿಲಿನಿಂದ ಒಳಗಡೆ ಬಂದರು. ಎಂಥ ಶರೀರ ಇರಬಹುದು? ಉದಾಹರಣೆಗೆ, ನನ್ನ ಅಜ್ಜಿ ಸತ್ತು ಹೋಗಿ ಈಗ 30 ವರ್ಷಗಳಾಯಿತು. ಪ್ರಿಯರೇ, ನನ್ನ ಅಜ್ಜಿ ಇವತ್ತು ಕೂಡ ಪುನರುತ್ಥಾನ ಹೊಂದಿದ್ದಾರೆ, ಅವರು ಸ್ವರ್ಗದಲ್ಲಿ ಇದ್ದಾರೆ ಅಂತ ನಂಬ್ತೇನೆ. ನಾನು ನನ್ನ ಹುಟ್ಟೂರಿಗೆ ಹೋದಾಗ ಅವರ ಸಮಾಧಿಯ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತೇನೆ. ಆ ಸಮಾಧಿಯಲ್ಲಿ ಅವರ ಶರೀರ ಕೊಳೆತು ಹೋಗಿದೆ. ಈಗ ಸತ್ತ ನಂತರ ಅವರಿಗೆ ಯಾವ ಶರೀರ ಇದೆ? ನಮ್ಮ ವಿಶ್ವಾಸದಲ್ಲಿ ಶರೀರದ ಪುನರುತ್ಥಾನವನ್ನು ನಂಬುತ್ತೇನೆ ಅಂತ ನಾವು ವಿಶ್ವಾಸಿಸ್ತೇವೆ. ಹಾಗಾದರೆ ಗೋವಾಕ್ಕೆ ಹೋದವರು ನೋಡಿದ್ದಾರೆ, ಫ್ರಾನ್ಸಿಸ್ ಝೇವಿಯರ್ ಅವರ ಪಾರ್ಥಿವ ಶರೀರ ಕೊಳೆಯದಂತೆ ಅಲ್ಲಿ ಇಡಲಾಗಿದೆ. ಅವರು ಪುನರುತ್ಥಾನ ಹೊಂದುವಾಗ ಯಾವ ಶರೀರವನ್ನು ಅವರು ಪಡ್ಕೊಳ್ತಾರೆ? ಈ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮಗೆ, ನಿಮ್ಮ ಆಲೋಚನೆಗೆ, ನಿಮ್ಮ ತರ್ಕಕ್ಕೆ ಬಿಟ್ಟುಬಿಡ್ತೇನೆ. ಪ್ರಿಯರೇ, ನಾವು ಓದ್ತೇವೆ ಕೊರಿಂಥದವರಿಗೆ ಬರೆದ ಮೊದಲ ಪತ್ರ, ಅಧ್ಯಾಯ 15 ವಾಕ್ಯ 42. ಸತ್ತವರ ಪುನರುತ್ಥಾನವು ಹಾಗೆಯೇ ಬಿತ್ತುವಂಥದ್ದು ಅಳಿದು ಹೋಗುವಂಥದ್ದು, ಪುನರುತ್ಥಾನವಾಗುವಂಥದ್ದು ಅಮರವಾದುದು. ಬಿತ್ತಿದ್ದು ಬಲಹೀನವಾದುದು, ಪುನರುತ್ಥಾನ ಹೊಂದುವಂಥದ್ದು ಬಲಿಷ್ಠವಾದುದು. ಬಿತ್ತಿದ್ದು ಕುರೂಪಿಯಾದುದು, ಪುನರುತ್ಥಾನ ಹೊಂದುವುದು ಕೋಮಲವಾದುದು. ಬಿತ್ತಿದ್ದು ಭೌತಿಕ ದೇಹ, ಪುನರುತ್ಥಾನ ಹೊಂದುವುದು ಆಧ್ಯಾತ್ಮಿಕ ದೇಹ. ಭೌತಿಕ ದೇಹ ಇರುವುದಾದರೆ ಆಧ್ಯಾತ್ಮಿಕ ದೇಹ ಇರುವುದು ಸತ್ಯ. ನೋಡಿ, ಗೋಧಿಯ ಕಾಳನ್ನು ನಾವು ಭೂಮಿಯಲ್ಲಿ ಬಿತ್ತೇವೆ, ಅದು ಮೊಳಕೆ ಬರುವಾಗ ಹೊಸ ರೂಪ ತಾಳ್ತದೆ. ಬಲಿಷ್ಠವಾಗಿ ಇನ್ನೂ 100 ಗೋಧಿಗಳನ್ನು ಅದು ನೀಡುವಂಥ ಶಕ್ತಿ ಉಳ್ಳದ್ದಾಗಿ ಅದು ಬೆಳೀತದೆ. ಅದೇ ರೀತಿ ನಾವು ಸತ್ತಾಗ ನಮ್ಮ ಶವವನ್ನು ನಾವು ಸಮಾಧಿ ಮಾಡ್ತಾರೆ. ಆದರೆ ಪ್ರಿಯರೇ, ನೋಡಿ, ಶಿಲುಬೆ ಮೇಲೆ ಸತ್ತ ಯೇಸುಸ್ವಾಮಿ ಇದ್ದಾರೆ. ಆದರೆ ನಾವು ನೋಡುವುದು ಸತ್ತ ಯೇಸುವನ್ನಲ್ಲ, ಪುನರುತ್ಥಾನ ಹೊಂದಿದಂಥ ಯೇಸುವನ್ನು. ನಾವು ನಂಬುವುದು ಸತ್ತ ಯೇಸುವನ್ನು ಮಾತ್ರವಲ್ಲ, ನಾವು ನಂಬುವುದು ನಮಗಾಗಿ ಪುನರುತ್ಥಾನ ಹೊಂದಿದ ವೈಭವೀಭರಿತವಾದಂಥ ಶರೀರವನ್ನು ಹೊಂದಿದಂತಹ ಯೇಸುವನ್ನು. ಆದ್ದರಿಂದ ಪ್ರಿಯರೇ, ನಮ್ಮ ಕುಟುಂಬಗಳಿಂದ ಮೃತ ಹೊಂದಿದವರು ಸಮಾಧಿಯಲ್ಲಿ ಅವರ ಭೌತಿಕ ದೇಹ ನಶಿಸಿ ಹೋದರೂ ಕೂಡ ಆಧ್ಯಾತ್ಮಿಕ ದೇಹ ಅದು ನಶಿಸುವುದಿಲ್ಲ. ಉದಾಹರಣೆಗೆ, ಒಂದು ಲೋಟದಲ್ಲಿ ನೀರು ತಗೊಳ್ಳೋಣ, ಅದು ಕುಡಿಲಿಕ್ಕೆ ಆಗ್ತದೆ. ಅದೇ ನೀರನ್ನು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಏನಾಗ್ತದೆಪ್ಪ? ಐಸ್ ಆಗ್ತದೆ, ಅದನ್ನು ತಿನ್ನಬಹುದು. ಅದೇ ಐಸಾದ ನೀರನ್ನು ಇಡೀ ಬಾಗಿಲುಗಳನ್ನು ಮುಚ್ಚಿ ಒಂದು ಗ್ಯಾಸ್ ಮೇಲೆ ಇಟ್ಟು ಕುದಿಸಿದರೆ ಅದು ಕುದಿದು ಆವಿಯಾಗಿ ಹೋಗ್ತದೆ, ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ಅದು ಇದೆ. ಅದೇ ರೀತಿ ಮೃತ ಹೊಂದಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳು ನಮ್ಮ ಕಣ್ಣಿಗೆ ಕಾಣದಿದ್ದರೂ ಕೂಡ ಆವಿಯಾದ ನೀರು ಎಲ್ಲಿಗೆ ಹೋಯಿತು ಕಾಣುವುದಿಲ್ಲವೋ ಅದೇ ರೀತಿ ಅದಕ್ಕೆ ಸ್ಥಳ, ಅದಕ್ಕೆ ಆಕಾರ, ಅದರ ರೂಪ ನಮಗೆ ಕಾಣುವುದಿಲ್ಲವಾದರೂ ಅವರು ಇದ್ದಾರೆ. ಆದ್ದರಿಂದ ಪುನರುತ್ಥಾನ ಹೊಂದಿದಂಥ ಪ್ರಭು ಯೇಸು ಸ್ವಾಮಿ, ಪ್ರಿಯರೇ, ಇಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗಲೂ ಅಮೆರಿಕದಲ್ಲಿ ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇಂಗ್ಲೆಂಡ್ನಲ್ಲಿ ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇಟಲಿಯಲ್ಲಿ ಯಾರೋ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಪ್ರಾರ್ಥನೆ ಮಾಡ್ತಾರೋ ಏಕಕಾಲಕ್ಕೆ ಅವರು ಮಾಡಲಿ. ಆ ಎಲ್ಲ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಅವರಿದ್ದಾರೆ. ಅದಕ್ಕೆ ಹೇಳುವುದು ನಾವು ಕಾಸ್ಮಿಕ್ ಕ್ರೈಸ್ಟ್, ಅದಕ್ಕೆ ಹೇಳುವುದು ನಾವು ಲಾರ್ಡ್. ಜೀವಿಸುವಾಗ ಅವರು ಪ್ರಭು, ಜೀವಿಸುವಾಗ ಅವರು ಯೇಸು ಕ್ರಿಸ್ತರು, ಪುನರುತ್ಥಾನ ಆದಮೇಲೆ ಮಾತ್ರ ಅವರು ಪ್ರಭು ಯೇಸು ಸ್ವಾಮಿ. ಪ್ರಭು ಮೀನ್ಸ್ ಲಾರ್ಡ್. He can be present everywhere, omnipresence. ಆದ್ದರಿಂದ ಪ್ರಿಯರೇ, ಈಗ ನಮ್ಮನ್ನು ಕಾಡುವಂಥ ಪ್ರಶ್ನೆಗಳಲ್ಲಿ ಒಂದು, ಯೇಸು ಸ್ವಾಮಿಯನ್ನು ಸಮಾಧಿಯಲ್ಲಿ ಇಡಲಾಗಿತ್ತು, ಹಾಗೂ ಯೇಸು ಸ್ವಾಮಿ ತಮ್ಮ ಪಾರ್ಥಿವ ಶರೀರಕ್ಕೆ ಗಟ್ಟಿಯಾಗಿ ಕಟ್ಟಿದ ಆ ಸಮಾಧಿಯ ವಸ್ತ್ರಗಳನ್ನು ಬಿಟ್ಟು ಹೋಗಿದರು. ಈಗ
ಆಲೋಚನೆ ಮಾಡೋಣ. ಇದು ಯೇಸು ಸ್ವಾಮಿಯ ಪಾರ್ಥಿವ ಶರೀರ. ಇದನ್ನು ಬಟ್ಟೆಯಲ್ಲಿ ಈ ರೀತಿ ಗಟ್ಟಿಯಾಗಿ ಸುತ್ತಿದ್ರು. ಯೇಸು ಸ್ವಾಮಿ ಯಾವ ರೀತಿ ಪುನರುತ್ಥಾನ ಹೊಂದಿದ್ರು? ಈ ಕಟ್ಟಿದ ಬಟ್ಟೆಗಳಿಂದ ಹೊರಗೆ ಬರಬೇಕಾದ್ರೆ ಬಟ್ಟೆಗಳನ್ನು ಬಿಚ್ಚಬೇಕು. ಲಾಜರನಿಗೆ ಯೇಸು ಸ್ವಾಮಿ ಲಾಜರನಿಗೆ ಹೊರಗೆ ಬಾ ಅಂತ ಹೇಳಿದಾಗ ಆತನು ಹೊರಗೆ ಬಂದ. ಅವನನ್ನು ಬಿಚ್ಚಿರಿ ಅಂತ ಹೇಳಿದರು, ಅವನನ್ನು ಬಿಚ್ಚಿದ್ರು. ಆದರೆ ಪುನರುತ್ಥಾನರಾದಂಥ ಯೇಸು ಸ್ವಾಮಿ ಪ್ರಿಯರೇ, ಅವರು ತಮಗೆ ಕಟ್ಟಿದ ಬಟ್ಟೆಗಳಿಂದ ಹೊರಗೆ ಬಂದಿದ್ದರು. ಅವರಿಗೆ ಕಟ್ಟಿದ ಬಟ್ಟೆಗಳು ಹೀಗೇ ಇದ್ದವು. ಪ್ರಿಯರೇ, ಈ ಬಟ್ಟೆಗಳಿಂದ ಹೊರಗೆ ಬರಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯೇಸು ಸ್ವಾಮಿ ಪುನರುತ್ಥಾನರಾದಾಗ ಶರೀರ ಸಮೇತವಾಗಿ ಆ ಬಟ್ಟೆಗಳಿಂದ ಹಾಗೇ ಬಿಟ್ಟವರು ಮೇಲಕ್ಕೆ ಬರಲಿಕ್ಕೆ ಅವರು ಶಕ್ತರು. ಆದ್ದರಿಂದ ಪ್ರಿಯರೇ, ಯಾವುದೋ ಫರಿಸಾಯರು ಯೇಸು ಸ್ವಾಮಿಯ ಬಳಿಗೆ ಬಂದು ಈ ಪ್ರಶ್ನೆ ಕೇಳಿದರು. ಒಬ್ಬಳು 7 ಜನ ಸಹೋದರರೊಟ್ಟಿಗೆ ಮದುವೆ ಆಗಿದ್ದಳು, ಅವಳು ಪುನರುತ್ಥಾನ ಹೊಂದಿದಾಗ ಯಾರ ಪತ್ನಿ ಆಗ್ತಾಳೆ? ಒಂದು ವೇಳೆ ಆ ದೇಹಕ್ಕೆ ಆಕಾರ, ಆ ದೇಹಕ್ಕೆ ಆಹಾರ, ಆ ದೇಹಕ್ಕೆ ಬಟ್ಟೆ, ಆ ದೇಹಕ್ಕೆ ಸ್ಥಳಗಳು ಯಾವುದು ಅವಶ್ಯವಿಲ್ಲದಿದ್ದರೆ ಮದುವೆ ಎಂಬುದು ಕೂಡ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಅಲ್ಲಿ ಮದುವೆ ಮಾಡಿಕೊಡುವುದಿಲ್ಲ, ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಪ್ರಿಯರೇ, ಈ ದಿವಸ ಯೇಸು ಸ್ವಾಮಿ ಈ ಬಟ್ಟೆಗಳನ್ನು ಬಿಟ್ಟು ಹೋಗಲಿಕ್ಕೆ ಇನ್ನೊಂದು ಕಾರಣ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದಾಗ ಮಗ್ದಲದ ಮರಿಯಳು ಹೇಳಿದರು, ಅವನು ತೋಟಗಾರನಂತ ಭಾವಿಸಿ, ಸ್ವಾಮಿ ನೀವು ಅವರ ಶರೀರವನ್ನು ಎಲ್ಲಿಯಾದರೂ ಕದ್ದುಕೊಂಡು ಹೋಗಿದ್ರೆ, ಬೇರೆ ಕಡೆ ಸಮಾಧಿ ಮಾಡಿದರೆ ನನಗೆ ಹೇಳಿ, ನಾನು ನನ್ನ ಪ್ರಭುವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಪ್ರಿಯರೇ, ಅವರೇ ಮೊದಲೇ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ರು, ಬಟ್ಟೆಗಳನ್ನು ಬಿಟ್ಟು ಹೋಗಿದ್ರು. ಅದರ ಸಂಕೇತ, ಕಳ್ಳತನ ಮಾಡುವವರು ಯಾವತ್ತೂ ಬಟ್ಟೆಗಳನ್ನು ಕಳಚಿ ಸಮಯ ತೆಗೆದುಕೊಂಡು ಅದನ್ನು ಪೀಡಿಸಿ ಶರೀರವನ್ನು ಮಾತ್ರ ಕೊಂಡೋಗುವುದಿಲ್ಲ. ಅವರು ಕೊಂಡೋಗುವುದಾದರೆ ಇಡೀ ಶರೀರವನ್ನು ಬಟ್ಟೆ ಸಮೇತ ಕೊಂಡೋಗ್ತಿದ್ರು. ಇದರಿಂದ ನಾವು ಕಲಿಯಬೇಕಾದಂಥ ಪಾಠ ಏನಂತಂದರೆ, ಯೇಸು ಸ್ವಾಮಿಯನ್ನು ಯಾರು ಕದ್ದುಕೊಂಡು ಹೋಗಿಲ್ಲ, ಅವರು ತಾವಾಗಿ ಪುನರುತ್ಥಾನ ಹೊಂದಿದ್ದಾರೆ. ಈಗ ಎರಡನೇ ಪ್ರಶ್ನೆ, ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿಯ ತಲೆಗೆ ಕಟ್ಟಿದಂಥ ಆ ಬಟ್ಟೆಯನ್ನು ಯೇಸು ಸ್ವಾಮಿ ಚೆನ್ನಾಗಿ ಅದನ್ನು ಮಡಚಿ ಒಂದು ಸ್ಥಳದಲ್ಲಿ ಇಟ್ಟಿದರು. ಇದರ ಅರ್ಥ ಏನು? ಪ್ರಿಯರೇ, ಯೇಸು ಸ್ವಾಮಿಯ ಕಾಲದಲ್ಲಿ ಯಜಮಾನ ಇದ್ದ, ಗುಲಾಮ ಇದ್ದರು. ಗುಲಾಮರು ಯಜಮಾನನ ಮೇಜಿನ ಮೇಲೆ ಊಟವನ್ನು ಇಡ್ತಿದ್ರು. ಒಂದು ವೇಳೆ ಯಜಮಾನನ ಊಟ ಆಗಿದೆಯಾದರೆ ತನ್ನ ತಲೆಗೆ ಸುತ್ತಿದ ಆ ಬಟ್ಟೆಯನ್ನು ಈ ರೀತಿ ಅದನ್ನು ಮಡಚದೆ ಈ ರೀತಿ ಇಡ್ತಿದ್ದ. ಗುಲಾಮನಿಗೆ ಗೊತ್ತಾಗ್ತಿತ್ತು, ನನ್ನ ಯಜಮಾನನ ಊಟ ಆಗಿದೆ. ಒಂದು ವೇಳೆ ಊಟದ ಮಧ್ಯದಲ್ಲಿ ಯಾರಾದರೂ ಯಜಮಾನನ ಮಿತ್ರರು ಕರೆದ್ರಾದರೆ ಅರ್ಧ ಊಟ ಮಾಡಿ ಅವನು ಹೊರಗೆ ಹೋದರೆ ಅವನು ತಲೆಯ ಬಟ್ಟೆಯನ್ನು ಈ ರೀತಿ ಸುಂದರವಾಗಿ ಮಡಚಿ ಇಟ್ಟು ಹೋಗ್ತಾ ಇದ್ದ. ಅದರ ಅರ್ಥ, ಈ ರೀತಿ ಮಡಚಿ ಇಟ್ಟು ಹೋಗ್ತಾ, ಅದರ ಅರ್ಥ, ನಂದು ಊಟ ಆಗಿಲ್ಲ, ನಾನು ಮರಳಿ ಬರ್ತೇನೆ. ಪ್ರಭು ಯೇಸು ಸ್ವಾಮಿ ಸಮಾಧಿಯಲ್ಲಿ ತನ್ನ ತಲೆಯ ಬಟ್ಟೆಯನ್ನು ಬಿಟ್ಟು ಹೋಗಲಿಕ್ಕೆ ಕಾರಣ ಇದೆ, ನನ್ನ ಜೀವನ ಮುಗಿಯಲಿಲ್ಲ, ನಾನು ಮರಳಿ ಬರ್ತೇನೆ. ಇದಕ್ಕೆ ಪವಿತ್ರ ಪುಸ್ತಕ ಬಲವಾಗಿ ನಮಗೆ ಉತ್ತರಿಸ್ತದೆ. ಪ್ರಕಟಣಾ ಗ್ರಂಥ ಅಧ್ಯಾಯ 4 ವಾಕ್ಯ 8 ಹೇಳ್ತದೆ, ವರ್ತಮಾನ ಕಾಲದಲ್ಲಿ ಇರುವವರು, ಭೂತಕಾಲದಲ್ಲಿ ಇದ್ದವರು, ಭವಿಷ್ಯತ್ ಕಾಲದಲ್ಲಿ ಬರುವವರು ಆಗಿದ್ದಾರೆ. ಜೀಸಸ್ ಇಸ್ ದ ಒನ್ ಹೂ ಕಮ್ಸ್. ಯೇಸು ಸ್ವಾಮಿ ಬರುವವರು. ಆದ್ದರಿಂದ ಬಟ್ಟೆಗಳನ್ನು ಮಡಚಿ ಇಟ್ಟಂತ ಅದರ ಅರ್ಥ, ನಾನು ಮರಳಿ ಬರ್ತೇನೆ. ಯೇಸು ಸ್ವಾಮಿಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಯೇಸು ಸ್ವಾಮಿ ಹೇಳಿದರು, ದೇವರ ಪುತ್ರ ತನ್ನ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುವುದನ್ನು ಮೇಘರೂಢರಾಗಿ ಬರುವುದನ್ನು ನೀವು ಕಾಣುವಿರಿ. ಅಂದರೆ ಯೇಸು ಸ್ವಾಮಿ ಯಾವತ್ತು ಬರುವವರು. ಯೇಸು ಸ್ವಾಮಿ ಜೀವನ ಮುಗಿಯಲಿಲ್ಲ. ಆದ್ದರಿಂದ ಕ್ರಿಶ್ಚಿಯಾನಿಟಿ ಈಸ್ ನಾಟ್ ಎ ರಿಲಿಜನ್, ಇಟ್ ಇಸ್ ಎ ಪರ್ಸನ್ ಆಫ್ ಜೀಸಸ್ ಕ್ರೈಸ್ಟ್. ಆದ್ದರಿಂದ ಪ್ರಿಯರೇ, ಈ ದಿವಸ ಇನ್ನೊಂದು ವಾಕ್ಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಕಟಣಾ ಗ್ರಂಥ ಅಧ್ಯಾಯ 22 ವಾಕ್ಯ 20 ದೇವರ ವಾಕ್ಯ ಈ ರೀತಿ ಹೇಳ್ತದೆ. ಇದು ಪ್ರಕಟಣಾ ಗ್ರಂಥದ ಕೊನೆಯ ವಾಕ್ಯ. ಹೌದು, ನಾನು ಬೇಗನೆ ಬರುತ್ತೇನೆ. ಪ್ರಭು ಯೇಸು ಸ್ವಾಮಿ ಹೇಳಿದಂಥ ಇದು
ಪ್ರಕಟಣಾ ಗ್ರಂಥದಲ್ಲಿ ಹೇಳಿದಂಥ ಮಾತಿದು. ಹೌದು, ನಾನು ಬೇಗನೆ ಬರುತ್ತೇನೆ. ಆದ್ದರಿಂದ ಪ್ರಭು ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಾರೆ, ಅವರ ಬರುವಿಕೆಗಾಗಿ ನಾವು ಕಾಯ್ತಾ ಇದ್ದೇವೆ. ಇದಕ್ಕೆ ಪೂರಕವೆಂಬಂತೆ ಪ್ರೇಷಿತರ ಕಾರ್ಯಕಲಾಪ ಅದೇ 1 ವಾಕ್ಯ 11, ಗಲಿಲಿಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತು ಇರುವುದಕ್ಕೆ ಸ್ವರ್ಗಾರೋಹಣರಾದ ಈ ಯೇಸು ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ಕಂಡಿರೋ ಹಾಗೆಯೇ ಅವರು ಹಿಂತಿರುಗಿ ಬರುವರು. ನೋಡಿ, ಆದ್ದರಿಂದ ಯೇಸು ಸ್ವಾಮಿ ಹೇಗೆ ಸ್ವರ್ಗಕ್ಕೆ ಏರಿ ಹೋಗಿದ್ದಾರೋ ಹಾಗೆ ಮರಳಿ ಬರುವರು. ಇದರ ಸಂಕೇತ ಮಡಚಿ ಇಟ್ಟಂಥ ಯೇಸುವಿನ ತಲೆಯ ಆ ಬಟ್ಟೆ. ಆದ್ದರಿಂದ ಪ್ರಿಯರೇ, ಇದರ ಅರ್ಥ ಇದು. ಈಗ ಕೆಲವೊಬ್ಬರು ನೀವು ಕೇಳ್ಬೋದು, ಯೇಸು ಸ್ವಾಮಿ 3ನೇ ದಿನ ಪುನರುತ್ಥಾನರಾದರು. ಯೇಸು ಸ್ವಾಮಿ 3ನೇ ದಿನ ಪುನರುತ್ಥಾನರಾದರು ಹೇಗೆ? ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಅವರು ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡಿದರು. ಶುಕ್ರವಾರದಿಂದ ಶನಿವಾರ 1 ದಿವಸ, ಶನಿವಾರ ರಾತ್ರಿ ಮಧ್ಯಾಹ್ನ ನಡುರಾತ್ರಿಯಲ್ಲಿ ನಾವು ಯೇಸು ಸ್ವಾಮಿ ಪುನರುತ್ಥಾನದ ಹಬ್ಬವನ್ನು ಆಚರಿಸ್ತೇವೆ. 1.5 ದಿವಸ ಮಾತ್ರ ಆಯಿತು. ಈ 1.5 ದಿವಸವನ್ನು 3 ದಿವಸ ಅಂತ ಹೇಗೆ ನಾವು ಲೆಕ್ಕ ಮಾಡೋದು? ಪ್ರಿಯರೇ, ಯಹೂದ್ಯರ ಆಲೋಚನೆಯ ಪ್ರಕಾರ ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ ಅಧ್ಯಾಯ 1 ವಾಕ್ಯ 5ರಲ್ಲಿ, ಹೀಗೆ ಬೈಗೂ ಬೆಳಗೂ ಆಗಿ ಮೊದಲನೇ ದಿವಸವಾಯಿತು. ಬೈಗು ಅಂದರೆ ಸಂಜೆ, ಬೆಳಗು ಆದರೆ ಮುಂಜಾನೆ. ಅವರು ದಿನವನ್ನು ಲೆಕ್ಕ ಮಾಡುತ್ತಿದ್ದದು ಸಂಜೆಯಾಯಿತು, ಬೆಳಕಾಯಿತು, ಇದು ಮೊದಲ ದಿನ. ನೋಡಿ, ಯಹೂದ್ಯರ ಪ್ರಕಾರ ಅವರಿಗೆ ದಿವಸ ಆರಂಭವಾಗ್ತಿದ್ದದ್ದು ಸಂಜೆ. ಆದ್ದರಿಂದ ಯೇಸು ಸ್ವಾಮಿಗೆ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಶಿಲುಬೆಗೆ ಏರಿಸಲಾಯಿತಾದರೂ ಕೂಡ ಗುರುವಾರ ಸಂಜೆಯಿಂದ ಶುಕ್ರವಾರ ಸಂಜೆಯವರೆಗೆ ಅದು ಮೊದಲನೇ ದಿನ. ಆದ್ದರಿಂದ ಯೇಸು ಸ್ವಾಮಿ ಯಹೂದ್ಯರ ಲೆಕ್ಕಾಚಾರ ಪ್ರಕಾರ ಯೇಸು ಸ್ವಾಮಿ ಶಿಲುಬೆಗೆ ಜಡಿದದ್ದು ಗುರುವಾರ. ಶುಕ್ರವಾರ ಸಂಜೆ 6 ಗಂಟೆಯಿಂದ ಶನಿವಾರ ಸಂಜೆ 6 ಗಂಟೆವರೆಗೆ 2ನೇ ದಿವಸ. ಶನಿವಾರ ಸಂಜೆ 6 ಗಂಟೆಯಿಂದ 3ನೇ ದಿವಸ ಪ್ರಾರಂಭ ಆಗ್ತದೆ. ಆದ್ದರಿಂದ ಪ್ರಿಯರೇ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದು 3ನೇ ದಿನ ಶನಿವಾರ ಸಂಜೆ 6 ಗಂಟೆಯಿಂದ ಯಾವಾಗ ಬೇಕಾದರೂ ಯೇಸು ಸ್ವಾಮಿಯ ಪುನರುತ್ಥಾನದ ಆ ಸಂಭ್ರಮವನ್ನು ಆಚರಿಸಬಹುದು ಎಂಬ ಉದ್ದೇಶದಿಂದ ಧರ್ಮಸಭೆ ಶನಿವಾರ ಮಧ್ಯರಾತ್ರಿಯೋ ಈ ದಿವಸಗಳಲ್ಲಿ ಸಂಜೆ 7-8 ಗಂಟೆಗೆ ನಮ್ಮ ಚರ್ಚ್ಗಳಲ್ಲಿ ನಾವು ಯೇಸು ಸ್ವಾಮಿಯ ಪುನರುತ್ಥಾನದ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಪ್ರಿಯರೇ, ಈಗ ಒಂದು ಮಾತಿದೆ, ಯಹೂದ್ಯರು ಅದನ್ನು ನಂಬಿದ್ದಾರೆ. ಆ ನಂಬಿಕೆ ಏನಪ್ಪ ಅಂದರೆ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿಲ್ಲ, ಅವರ ಶವವನ್ನು ಅವರ ಶಿಷ್ಯರು ಕದ್ದುಕೊಂಡು ಹೋಗಿದ್ದಾರೆ. ಹಾಗಾದರೆ ಇದು ಸಾಧ್ಯವೇ? ಯೇಸುವಿನ ಶವವನ್ನು ಕದ್ದುಕೊಂಡು ಹೋಗಲಿಕ್ಕೆ ಸಾಧ್ಯವೇ? ಪ್ರಿಯರೇ, ಈ ವಿಚಾರವನ್ನು ಸ್ವಲ್ಪ ಧ್ಯಾನಿಸೋಣ. ಕದ್ದುಕೊಂಡು ಹೋಗಲಿಕ್ಕೆ ಒಬ್ಬರಿಂದ ಸಾಧ್ಯವಿಲ್ಲ. ಈಗಾಗಲೇ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಾಗ ನಾವು ನೋಡ್ತೇವೆ, ಇಡೀ ಶಿಷ್ಯರು ಚದರಿ ಹೋಗಿದ್ರು. ಅವರು ಒಟ್ಟಾಗಿದ್ದಿಲ್ಲ. ಅವ್ರ ಭಯದಿಂದ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದರು. ಯೇಸುವನ್ನು ಸಮಾಧಿ ಮಾಡುವಾಗಲೂ ಕೂಡ ಶಿಷ್ಯರು ಇದ್ದಿಲ್ಲ. ಆದ್ದರಿಂದ ಅಷ್ಟು ಶೀಘ್ರದಲ್ಲಿ ಅವರು ಒಟ್ಟಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಎರಡನೇದು, ಯೇಸು ಸ್ವಾಮಿ ಶಿಷ್ಯರು ಅವರು ಪುನರುತ್ಥಾನ ಹೊಂದಿದ್ದಾರೆ ಎಂದು ಕೂಡ ಮಗ್ದಲದ ಮರಿಯಳು ಹೋಗಿ ನಂಬಿದರೂ ಕೂಡ, ಹೇಳಿದರೂ ಕೂಡ ಅವರು ನಂಬಲಿಲ್ಲ. ಹೀಗಿರುವಾಗ ಯೇಸು ಸ್ವಾಮಿಯ ಪುನರುತ್ಥಾನದಲ್ಲಿ ಅವರಿಗೆ ನಂಬಿಕೆ ಇದ್ದಿಲ್ಲ, ಅವರು ಯಾಕಪ್ಪ ಕಳ್ಳತನ ಮಾಡ್ತಾರೆ? ಮೂರನೇದಾಗಿ ಪ್ರಿಯರೇ, ಅವರು ಕದ್ದುಕೊಂಡು ಹೋದರೂ ಕೂಡ ಎಲ್ಲಿಯಾದರೂ ಅವರನ್ನು ಸಮಾಧಿ ಮಾಡಬೇಕು. ಆ ಗುಪ್ತವಾದ ಸ್ಥಳ ಎಷ್ಟು ವರ್ಷ ಅಂತ ಗುಪ್ತವಾಗಿ ಇಡಬಹುದು? ಒಂದಲ್ಲ ಒಂದು ದಿವಸ ಜನರಿಗೆ ಗೊತ್ತಾಗ್ತದೆ. ಆದರೆ ಇವತ್ತಿಗೂ ಇರುವುದು ಯೇಸು ಸ್ವಾಮಿಯ ಬರಿದಾದ ಸಮಾಧಿ ಮಾತ್ರ. ನಾಲ್ಕನೇದಾಗಿ ಪ್ರಿಯರೇ, ಯೇಸು ಸ್ವಾಮಿಯ ಪ್ರಪಂಚದಲ್ಲಿ ಒಂದೇ ಒಂದು ಸಮಾಧಿಗೆ ಕಾವಲಿರಿಸಿದ್ದು ಅಂದರೆ ಅದು ಯೇಸು ಸ್ವಾಮಿಯ ಸಮಾಧಿಗೆ ಮಾತ್ರ. ಬೇರೆ ಯಾವ ಸಮಾಧಿಗೂ ಎಲ್ಲಿ ಕೂಡ ಕಾವಲಿಟ್ಟಿಲ್ಲ. ಈ ಕಾವಲಿಟ್ಟವರು ರಾತ್ರಿ ಹೊತ್ತು ಅವರಿಗೆ ಸಂಬಳ ಸಿಕ್ಕಿದ್ದು ಅವರು ನಿದ್ರಿಸಿದಂತೆ ಕಾವಲಿರಬೇಕೆಂಬ ಉದ್ದೇಶದಿಂದ. ಆದರೆ ಈ ಕಾವಲುಗಾರರು ಮಲಗಿದ್ದು ಯಾಕೆ? ನಾವು ನಿದ್ರಿಸುವಾಗ ಅವನ ಶಿಷ್ಯರು ಬಂದು ಯೇಸುವಿನ ಶರೀರವನ್ನು ಕದ್ದುಕೊಂಡು ಹೋದರು ಅಂತ ಹೇಳ್ತಾರಲ್ಲ, ಅವರು ನಿದ್ರಿಸಿದಾದರೂ ಯಾಕೆ? ಅವರಿಗೆ ಒಂದು ವೇಳೆ ಪ್ರಿಯರೇ
ಅವರು ನಿಂದಿಸಿದರೆ ರೋಮಿನ ನಿಯಮದ ಪ್ರಕಾರ ಅವರನ್ನು ಮರಣ ಶಿಕ್ಷೆಗೆ ಗುರಿಪಡಿಸುವಂಥ ಒಂದು ನಿಯಮವಿತ್ತು. ರೋಮಿನ ನಿಯಮದ ಪ್ರಕಾರ ಬಂಧನದಲ್ಲಿದ್ದಂಥ ಒಬ್ಬ ಅಪರಾಧಿಯು ತಪ್ಪಿಸಿಕೊಂಡು ಓಡಿದರೆ ಕಾವಲು ಕಾಯುತ್ತಿದ್ದವನು ಅವನು ಅಪರಾಧಿಯ ಸ್ಥಳವನ್ನು ಸ್ವೀಕರಿಸಬೇಕಿತ್ತು ಮತ್ತು ಆ ಸೈನಿಕನ ಬಟ್ಟೆಯನ್ನು ರಾಶಿ ಹಾಕಿ ಅದೇ ಬಟ್ಟೆಯಲ್ಲಿ ಅವನು ಸುಡ್ತಿದ್ರು. ಇದು ನಿಯಮ. ಇಷ್ಟು ಭಯ ಇರುವಾಗ ಸೈನಿಕರು ಕದ್ದುಕೊಂಡು ಹೋಗಲಿಕ್ಕೆ ಬಿಡಬಹುದೇ? ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಪ್ರಿಯರೇ, ಒಂದು ಸುಳ್ಳನ್ನು ಸೈನಿಕರು ಸುಳ್ಳು ಹೇಳುವುದರಲ್ಲಿ ಅರ್ಥ ಇದೆ. ಯಾಕೆಂದರೆ ಅವರಿಗೆ ದೊಡ್ಡ ಮೊತ್ತದ ಹಣ ಸಿಕ್ಕಿದ್ದು. ಶಿಷ್ಯರು ಯಾವುದಕ್ಕಾಗಿ ಯಾತಕ್ಕಾಗಿ ಯೇಸುಸ್ವಾಮಿಯ ಶರೀರವನ್ನು ಕದ್ದುಕೊಂಡು ಹೋಗ್ಬೋದು ಹೇಳಿ? ಆದ್ದರಿಂದ ಜನರು ಸುಳ್ಳನ್ನು ನಂಬಿದ್ರು. ಆದರೆ ಫುಲ್ಟನ್ ಜೀಶನ್ ಎಂಬ ಬರಹಗಾರ ಹೇಳ್ತಾರೆ, ದ ಓನ್ಲಿ ರಿಲಿಜನ್ ದ್ಯಾಟ್ ಹ್ಯಾಸ್ ಅ ರಿಸರೆಕ್ಷನ್ ದಿಸ್ ಕ್ರಿಶ್ಚಿಯಾನಿಟಿ. ಕ್ರಿಶ್ಚಿಯಾನಿಟಿ ಹ್ಯಾಸ್ ಡೈಡ್ ಎ ಮೆನಿ ಟೈಮ್ಸ್ ಇನ್ ದ ಹಿಸ್ಟರಿ. ಇತಿಹಾಸದಲ್ಲಿ ತುಂಬ ಸಲ ಕ್ರೈಸ್ತ ಧರ್ಮವನ್ನು ಸರ್ವನಾಶ ಮಾಡಲಿಕ್ಕೆ ನೋಡಿದರು, ಆದರೆ ಅದಕ್ಕೆ ಪುನರುತ್ಥಾನವಿದೆ. ಆದ್ದರಿಂದ ಪ್ರಿಯರೇ, ಈ ದಿವಸ ನಾವು ಪುನರುತ್ಥಾನ, ಪುನರ್ಜೀವ, ಪುನರ್ಜನ್ಮ ಈ 3 ವಿಚಾರಗಳ ಬಗ್ಗೆ ಧ್ಯಾನಿಸಿದೆವು. ಪ್ರಿಯರೇ, ನಾವು ಈ ಭೂಮಿಯಲ್ಲಿ ಜೀವಿಸುತ್ತಾ ಪ್ರಾರ್ಥನೆ, ಜಪತಪ, ಒಳಿತು ಮಾಡ್ತೇವೆ. ಆದರೆ ಅದು ಒಂದೇ ಒಂದು ಕಾರಣಕ್ಕಾಗಿ, ನಮಗೆ ಸತ್ತ ಮೇಲೆ ಮತ್ತೆ ಯೇಸು ಸ್ವಾಮಿ ಜೊತೆ ನಾವು ಪುನರುತ್ಥಾನರಾಗುತ್ತೇವೆ ಎಂಬ ಆ ಉದ್ದೇಶಕ್ಕೋಸ್ಕರ. ಇಲ್ಲದಿದ್ದರೆ ನಾವು ಯಾವ ಒಳಿತು ಮಾಡುವ ಉದ್ದೇಶವಿಲ್ಲ. ಪ್ರಿಯರೇ, ಒಬ್ಬ ಮನುಷ್ಯರಿದ್ದ, ಅವನ ಹೆಸರು ಆಲ್ಬರ್ಟ್ ಕಾಮಸ್. ಆಲ್ಬರ್ಟ್ ಕಾಮಸ್ ಈತ ಒಂದು ಒಳ್ಳೆಯ ಸುಂದರವಾದ ಕಥೆಯನ್ನು ಬರೀತಾನೆ. ಈ ಕಥೆಯಲ್ಲಿ ಏನಿದೆಯಪ್ಪ ಅಂದರೆ, ಒಂದು ದಿವಸ ಒಬ್ಬ ನ್ಯಾಯಾಧೀಶ, ಜಡ್ಜ್ ಅಂತ ಹೇಳ್ತೇವೆ, ಒಂದು ನದಿ ತೀರದಲ್ಲಿ ಸಂಜೆ ಹೊತ್ತಿಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಎದುರಿನಲ್ಲಿ ಒಂದು ಚಿಕ್ಕ ಮಗು ಸ್ಕಿಪ್ಪಿಂಗ್ ಆಡ್ತಾ ಇದೆ. ಸ್ಕಿಪ್ಪಿಂಗ್, ಸುಂದರವಾದಂಥ ಬಟ್ಟೆಯನ್ನು ತೊಟ್ಟು ಸ್ಕಿಪ್ಪಿಂಗ್ ಆಡ್ತಾ ಇದೆ. ಹಠಾತ್ತನೆ ಹಾರುವಾಗ ಆ ಮಗು ನೀರಿನಲ್ಲಿ ಬಿತ್ತು. ರಭಸವಾಗಿ ಹರಿಯುತ್ತಿದ್ದಂತಹ ನೀರಿನಲ್ಲಿ ಮಗು ಮುಳುಗಿ ಏಳಿ 3ನೇ ಸಲ ಹೆಣವಾಗಿ ನೀರಿನ ಮೇಲೆ ತೇಳ್ತಾ ಹೋಯಿತು. ಈ ಜಡ್ಜ್ ಇದಾನಲ್ಲ, ಅವನ ಕಾಲುಗಳು ತಟಸ್ಥವಾದವು. ಅದನ್ನು ನೋಡಿಯೇ ಅವನ ಮನಸ್ಸು ವಿಚಲಿತವಾಯಿತು. ಪ್ರಿಯರೇ, ಆ ನ್ಯಾಯಾಧೀಶ ತನ್ನ ಬದುಕಿನಲ್ಲಿ ತುಂಬ ಜನರಿಗೆ ನ್ಯಾಯ ತೀರ್ಪು ಕೊಟ್ಟಿದ್ದ. ಕೆಲವರಿಗೆ ಮರಣದಂಡನೆ, ಕೆಲವರಿಗೆ ಜೀವಾವಧಿ ಶಿಕ್ಷೆ. ಈಗ ಅವನು ಆಲೋಚನೆ ಮಾಡ್ತಾನೆ, ಈ ಮಗುವನ್ನು ನನಗೆ ರಕ್ಷಿಸಲಿಕ್ಕೆ ಆಗಲಿಲ್ಲ ತಾನೆ. ಈಗ ನಾನು ಸತ್ತ ಮೇಲೆ ದೇವರ ಬಳಿ ಹೋಗುವಾಗ ದೇವರು ಎಂಥ ಶಿಕ್ಷೆಯನ್ನು ನನಗೆ ಕೊಡಬಹುದು, ಎಂಥ ನ್ಯಾಯ ತೀರ್ಪು ನನಗೆ ಕೊಡಬಹುದು. ಪ್ರಿಯರೇ, ಆಲ್ಬರ್ಟ್ ಕಾಮಸ್ ಈ ಕಥೆಯನ್ನು ಈ ರೀತಿ ಕೊನೆಗೊಳಿಸ್ತಾನೆ. ಈ ನ್ಯಾಯಾಧೀಶ ಹೇಳ್ತಾನೆ, ಮಗು, ನನಗೆ ಮತ್ತೊಂದು ಅವಕಾಶ ಕೊಡು, ನನಗೆ ಮತ್ತೊಂದು ಅವಕಾಶ ಕೊಡು. ನಾನು ನದಿ ತೀರದಲ್ಲಿ ನಡೆದುಕೊಂಡು ಬರ್ತೇನೆ, ನೀನು ಸ್ಕಿಪ್ಪಿಂಗ್ ಆಡ್ತಾ ಇರ್ತೀಯ, ನೀನು ನೀರಿಗೆ ಬೀಳುವೆ, ನಾನು ಹಾರಿ ನಿನ್ನನ್ನು ರಕ್ಷಿಸ್ತೇನೆ. ನಾನು ಹೇಗೆ ನಿನ್ನನ್ನು ಇಲ್ಲಿ ರಕ್ಷಿಸಿದೆನೋ ಅದೇ ರೀತಿ ನೀನು ನನ್ನನ್ನು ಅಲ್ಲಿ ರಕ್ಷಿಸುವಿ. ನಾನು ಹೇಗೆ ನಿನ್ನನ್ನು ಇಲ್ಲಿ ರಕ್ಷಿಸುತ್ತೇನೋ ಅದೇ ರೀತಿ ನೀನು ಕೂಡ ನನ್ನನ್ನು ಅಲ್ಲಿ ರಕ್ಷಿಸುವಿ. ಪ್ರಿಯರೇ, ಈ ಪ್ರಪಂಚದಲ್ಲಿ ಪ್ರಭು ಯೇಸುವೆ ಪುನರುತ್ಥಾನ ಹೊಂದಿದ್ದಾರೆ. ನಾವು ಕೂಡ ಪ್ರಭು ಯೇಸುವಿನ ಜೊತೆಗೆ ಖಂಡಿತವಾಗಿ ಇಲ್ಲಿ ಕಣ್ಣುಗಳನ್ನು ಮುಚ್ಚಿದಾಗ ಅಲ್ಲಿ ನಾವು ಕಣ್ಣುಗಳನ್ನು ತೆರೆಯುತ್ತೇವೆ. ಇದು ನಮ್ಮ ವಿಶ್ವಾಸ. ಆದ್ದರಿಂದ ನಮ್ಮ ಕುಟುಂಬದಿಂದ ಮೃತ ಹೊಂದಿದ ಎಲ್ಲರೂ ಪ್ರಭು ಯೇಸುವಿನ ಪುನರುತ್ಥಾನದಲ್ಲಿ ಪುನರುತ್ಥಾನ ಹೊಂದಿದ್ದಾರೆ. ಅವರು ಜೀವಿಸುತ್ತಾರೆ, ಅಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸ್ತಾರೆ. ಒಂದು ದಿವಸ ಒಬ್ಬ ಪತ್ರಕರ್ತ ನಮ್ಮ ಮೊದಲಿನ ಪೋಪ್ ಧರ್ಮಗುರುಗಳು ಪೋಪ್ ಜಾನ್ ಪಾಲ್ II, ಅವರೀಗ ಸಂತರು, ಸಂತ ಜಾನ್ ಪಾಲ್ II ಅವರಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಅವರು ಮುದುಕರಾಗಿದ್ದರು, ಪಾರ್ಕಿನ್ಸನ್ ಕಾಯಿಲೆ ಅವರಿಗೆ ಬಂದಿತ್ತು. ಅವರು ಕೂತ್ಕೊಂಡಾಗ ಅವರ ಕುತ್ತಿಗೆ ಈ ರೀತಿ ವಾಲ್ತಾ ಇತ್ತು ಮತ್ತು ಇಲ್ಲಿಂದ ಜೊಲ್ಲು ಸುರಿತಾ ಇತ್ತು. ಒಂದು ಪೆನ್ನು ತಗೊಂಡು ಅವರಿಗೆ ಬರೀಲಿಕ್ಕೆ ಸಾಧ್ಯವಾಗ್ತಾ ಇದ್ದಿಲ್ಲ, ಒಂದು ಸ್ಪೂನ್ ತಗೊಂಡು ಊಟ ಮಾಡಲಿಕ್ಕೆ ಆಗ್ತಾ ಇದ್ದಿಲ್ಲ. ಆದರೂ ಕೂಡ ತಾವು ತಮಗೆ ದೇವರು ಕೊಟ್ಟಂಥ ಅಧಿಕಾರದ ಕುರ್ಚಿಯಲ್ಲಿ ಕುಳಿತುಕೊಂಡು ಇಡೀ ಧರ್ಮಸಭೆಯನ್ನು ಪರಿಪಾಲಿಸ್ತಾ ಇದ್ರು. ಅಂಥ ಪರಿಸ್ಥಿತಿಯಲ್ಲಿ ಕೂಡ ಒಬ್ಬ ಪತ್ರಕರ್ತ ಹೋಗಿ ಅವರಿಗೆ ಪ್ರಶ್ನೆ ಕೇಳ್ತಾನೆ, ಪಾಪ
ನಿಮಗೆ ವಯಸ್ಸಾಗಿದೆ, ಕಾಯಿಲೆ ಇದೆ, ಕೈಗಳು ನಡುಗುತ್ತವೆ, ಜೊಲ್ಲು ಸುರಿತದೆ, ನೀವು ಯಾಕೆ ರಿಸೈನ್ ಮಾಡಬಾರದು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳಬಾರದು? ಈ ಪ್ರಶ್ನೆಗೆ ಆ ಇಳಿ ವಯಸ್ಸಿನಲ್ಲಿ ಕೂಡ ಪೋಪ್ ಜಾನ್ ಪಾಲ್ II ಕೊಟ್ಟ ಉತ್ತರ ಏನು ಗೊತ್ತೇ? ನನಗೆ ದೇವರ ಜೊತೆ ಯುಗ ಯುಗಾಂತರಕ್ಕೂ ವಿಶ್ರಮಿಸಲಿಕ್ಕೆ ಇರುವಾಗ ಈ ಭೂಲೋಕದಲ್ಲಿ ನಾನು ವಿಶ್ರಮಿಸಲಾರೆ. ಹೌದು ಪ್ರಿಯರೇ, ನೋಡಿ, ಈ ಜೀವಂತ ಇರುವಾಗ ದೇವರ ಇಚ್ಛೆಯಂತೆ ನಡೆದ ವ್ಯಕ್ತಿಗಳು ಪರಲೋಕದಲ್ಲಿ ಯುಗ ಯುಗಾಂತರಕ್ಕೂ ದೇವರ ಜೊತೆಗೆ ಜೀವಿಸ್ತೇನೆ ಎಂಬ ಭರವಸೆಯಿಂದ ಜೀವಿಸ್ತಾರೆ. ನಾವು ಕೂಡ ಒಂದು ದಿವಸ ಮರಣ ಎಂಬುದಿದೆ, ಮರಣ ಬೆನ್ನ ಹತ್ತಿದೆ, ಮರೆಯಬೇಡವೋ ಮೂರೇ ದಿನದ ಬದುಕಿದು, ಒಳಿತನು ಮಾಡು. ಪ್ರಭು ಯೇಸು ಸ್ವಾಮಿ ಒಳಿತು ಮಾಡಿದರು, ಪುನರುತ್ಥಾನರಾದರು. ಪ್ರಿಯರೇ, ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆ, ನಿಮ್ಮ ಪುತ್ರ ಯೇಸುವನ್ನು ನೀವು ಶಿಲುಬೆಗೆ ಗುರಿ ಮಾಡಿದರಾದರೂ ಕೂಡ ಅವರನ್ನು ಸಮಾಧಿಯಲ್ಲಿ ಅವರ ಶರೀರ ಕೊಳೆಯದೆ ಅದನ್ನು ಪರಿಶುದ್ಧವಾಗಿ ಪುನರುತ್ಥಾನಗೊಳಿಸಿದ್ದೀರಿ. ನಾವು ಕೂಡ ಈ ಭೂಲೋಕದಲ್ಲಿ ಇದ್ದವರು ಎಷ್ಟು ಕಾಲ ಬದುಕುತ್ತೇವೆ ಎಂಬುದು ಮುಖ್ಯವಲ್ಲ, ಎಷ್ಟು ಒಳಿತನ್ನು ಮಾಡಿದ್ದೇವೆ ಎಂಬುದು ಮುಖ್ಯ. ಆದ್ದರಿಂದ ಒಳಿತು ಮಾಡಲಿಕ್ಕೆ ನಮಗೆ ಕೃಪೆ ನೀಡಿರಿ. ಮರಣದ ನಂತರ ನಾವು ನಿಮ್ಮ ಜೊತೆ ನಿಮ್ಮನ್ನು ಮುಖಾಮುಖಿ ನೋಡುತ್ತೇವೆ. ಸಂತ ಭಕ್ತರ ಜೊತೆ, ನಮ್ಮ ಕುಟುಂಬದಿಂದ ಮೃತ ಹೊಂದಿದ ಎಲ್ಲರ ಜೊತೆ ನಾವು ಜೀವಿಸ್ತೇವೆ ಎಂಬ ಆ ಭರವಸೆಯನ್ನು ನಮಗೆ ದಯಪಾಲಿಸಿರಿ. ಸರ್ವಶಕ್ತ ದೇವರು, ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.